ಅರ್ಧ ಗಂಟೆ ಆಯ್ತಾ? ಬೆಳಿಗ್ಗೆ ಬಂದು ಬಾಗಿಲು ಹತ್ತಿರೋದು ಅದು ಒಳಗೆ ಇತ್ತು ಬಾಗಿಲು ಓಪನ್ ಉಂಟು. ಓಪನ್ ಅಂದರೆ ಪೂರ್ತಿ ಅದು ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಬಲ್ಲಿ ಉಂಟಾ? ಸ್ವಲ್ಪ ಸ್ವಲ್ಪ ಉದ್ದ ಬರುವುದು ಹೆಚ್ಚಿಂದ ಅಷ್ಟರಲ್ಲೇ ಹೋಗಿರೋದು. ಅರ್ಧ ಹೀಗೆ ಮಾಡ್ಕೊಂಡು ಸ್ವಲ್ಪ ಇದೆಲ್ಲ ಬಾಡಿ ಆಗಲ್ಲ ಬಾಡಿ ಅಲ್ಲಲ್ಲ ಈಗ ಶೀಟ್ ಇದು ಮಾಡುತ್ತದೆ. ಅಲ್ಲಲ್ಲ ಬೇಡ ಬೇಡ ಇಲ್ಲ ಸರ್ ಸರ್ 5 ಬುಲ್ಲು ಇದು ಇರ್ಲು ಸುತ್ತ ನಾಡಿನಾಗಲ್ಲ ನಾಯಿ ಎನ್ನೊಟ್ಟಿಗೆ ಏರಿಯಾವ ತರಪ್ಪ ಏನು ನಾನು ನಾಯಿ ಉಜ್ಜಿದ ಬಂಡೆ ಪೇಸ್ಟ್ ಬಡದು ಕೂಲಿ ಉಜ್ಜಿರ್ಕೊಂಡಾಗ ಇಂಚ ಮೊಟ್ಟು ಕಾರ್ದಿನಾಗ ನಾಯಿಗೆ ಗುರ್ತೇಕದ ಅನ್ನ ಗೊತ್ತಿತ್ತು ಆ ನಾಯಿ ಕೊರಿಕ್ತದೆ ಕೊರಿಕ್ತದನಾಗ ಪೂತ ಉಣ್ಣಾಗ ಎಗ್ ನಾಯಿಲ ಓಜಿದ್ದು ಒಂದು ಉದ್ದ ಪೀಲ ಓಜಿನ ಎಗ್ ಏನು ಸರಿಯಿಂದ ತೂತುಜಿ ದಾಯ್ತ ಮಾಡಿದ್ದು ಬುಕ್ಕ ಬಾಕಿ ಬಾಡ್ತು ಸಿರಟ್ಟೆ ಮೆಲ್ಲ ಉಣ್ಣಾಗ ಚೀರಾಕಿ ಗೊತ್ತಾಗ್ತದೆ ಕಂಪ್ಲೇಂಟ್ ಮಾತಲ್ಲಿ ಎತ್ತದ ಗೊತ್ತು ನೀರು ಗಟ್ಟಿ ಬಾಕಲು ಬರ್ತು ಬಿಟ್ಟು ಬುಕ್ಕ ಗಾರ್ನಾಗ್ಲಿಕ್ಕೆ ಪಂಡ ಉದಾರ ವಿಜಯಲಕ್ಷ್ಮಿ ಮೂಲೆಮಳ್ಳಿ. ಈ ಮನೆ ಒಡತಿ ಇಷ್ಟು ಧೈರ್ಯವಂತೆ ಆಗಿದ್ದು ಪಾಪ ಅವರ ದೇವರವ್ರನ್ನ ರಕ್ಷಿಸು ಅಂತ ಹೇಳಬೇಕು. ಇನ್ನು ಮುಂದೆ ಆ ರೀತಿ ದೇವರು ರಕ್ಷಿಸುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನು ಸರ್ಕಾರ ಅಥವಾ ಅರಣ್ಯ ಇಲಾಖೆ ಯಾವುದೋ ಈ ಇಲಾಖೆಗಳು ಇದಕ್ಕೆ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಹೆಸರು ಹೇಳಿ? ಶಿವಶಂಕರ್. ಬೇರೆ ದಾರಿ ಬೇಡ ಹೌದು, ಅದೇ ತರ ಮಾಡುದು. ಅದನ್ನ ಸ್ವಲ್ಪ ನೆಟ್ಟಿನ ಮೇಲೆ ಹಾಡಿ ಬಂದ್ರೆ ಇಲ್ಲಿ ಇದನ್ನ ಈ ಕಡೆ ಹಿಂದ್ಗಡೆ ಕಟ್ಕೋತಿರಲ್ಲ. ಇಲ್ಲಿ ಓಪನ್ ಮಾಡ್ಕೊಳ್ಳಿ ಸರ್. ಅದೇ ತುದಿ ಕೊಡಿ, ಅದೇ ತುದಿ ಕೊಡಿ. ತಗೊಳ್ಳಿ, ಹಂಗೆ ಈಗ ನೀವು ಹಾಗೆ ಬಿಡಿ, ಹಾಗೆ ಬಿಡಿ. ಅಲ್ಲ ಕೊಡಿ ನೋಡಿ
గొలుపు కదా అవే రంగులు ఉన్నాయి ಬದುಕಿಲ್ಲ ನಾವು ಮಾನಸಿಕ ನಮಗೆ ಸರ್ ಸರ್ ಸುಮ್ಮನೆ ರಾಡಿಟ್ಟು ಹೊಡಿಲಿಕ್ಕೆ ಹೇಳ್ಬಿಡಿ ಆಗಲ್ಲ ಅಲ್ಲ ರಾಡಿಟ್ಟು ಹೊಡಿದಲ್ಲ
ಕತ್ತಲ ಅಂತ ಅಲ್ಲ ಮುಂಚೆ ಅದು ಇಜ್ಜಡಿ ತೇಪದಿತ್ತು ಪಗೆಲ್ಲ ಪಗೆಲ್ಲ ಉಂಟ ಇದು ಇನ್ನುಂಡ ಇದು ಬಳುಪುಂಡ ಅಂಚ ಇಜ್ಜಡಿ ಪಗೆಲ್ಲ ಮಾಡ್ತೀವಿ ಭಾರಿ ಶೋಧ JCB ದಾರ ಅಲರ್ಟ್ ಅದು ಇಲ್ಲಿ JCB ದಾರ ಪದೇ ಮಾಡ್ತೀವಿ ರಾತ್ರಿ ಕೈ ಸಿಕ್ಕಾಡಿದ್ರು ಕೈ ಸಿಕ್ಕಾಡಿದ್ರು ಕೈ ಸಿಕ್ಕಾಡಿದ್ರು ಸೌಂಡ್ ಮಾಡಬೇಡಿ ನೀವು ಅಲ್ಲಿ ಸೌಂಡ್ ಮಾಡಬೇಡಿ ಮಾಡ್ತಾರೆ ನಿಮಿಷ ಶೂಟ್ ಮಾಡ್ತಾರೆ ಅದಕ್ಕೆ ಇಲ್ಲ ಜಸ್ಟ್ ಹೋದ್ರಷ್ಟೇ ಸರ್ ಶೇಕ್ ಆಗ್ತದೆ ನೋಡ್ಕೊಳ್ಳಿ ನಿಚೆ ಹಾಕೇ ಇರುತ್ತೆ ಮಾರಿ ನಮ್ಮ ಹಂಚಿಗಳು ತತ್ತನ್ನು ನಮ್ಮ ಸರ್ ಅದು ಟರ್ನ್ ಆಗುತ್ತೆ ನೋಡ್ಕೊಳ್ಳಿ ಯಾರನ್ನ ಸೊಂಟ ಬಲ್ವಾಡ್ಲಪ್ಪ ಡಾಕ್ಟ್ರೆ ಟರ್ನ್ ಆಗುತ್ತೆ ಅದು ಹೀಗೆ ಹಿಡ್ಕೊಳ್ಳಿ ಅಂತ ಯಾರಿಗೂ ಬಳ್ಳಿದೆ ತಲಕೆ ದಪ್ಪಳೆ
हाँ इटे बल्ತೀನಿ ಐಟಿ